ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ ಏನಿತ ಮಲ್ಲ ಸುದ್ದಿರು ಹೊರಡ್ದೊರನೆ ಹೃದಯಾಘಾತ ಆದ ತೀರ್ನ ಕನ್ನಡ ಸಿನಿಮಾ ರಂಗದ ಪೆರ್ಮೆದ ಜವಣ ಕಲಾವಿದರು ಪುನೀತ್ ರಾಜ್ಕುಮಾರ್. ಡಾಕ್ಟರ್ ರಾಜ್ಕುಮಾರ್ ನಮಗೆ ಪವರ್ ಸ್ಟಾರ್ ಪುನೀತ್ ನಾನಾ ಒಂಜಿ ನೆಂಪು. ಆಜಾದಿ ಕಾ ಅಮೃತ್ ಮಹೋತ್ಸವ ಲೆಕ್ಕೊಡು ಬಿಸಿ ರೋಡ್ದ ಬಂಟೆರ್ನ ಭವನುಡು ಅಕ್ಟೋಬರ್ 30 ಸಂಪರ್ಕ ಕಾರ್ಯಕ್ರಮ ನಳಿನ್ ಕುಮಾರ್ ಕಟೀಲ್. ಮಲ್ಪೆ ಬಂದರಿಡಿದು ಮೀನುಗಾರಿಕೆಗೆ ಪೋದು ಬನ್ನಗ ಬಂಡೆಕಲ್ಲುಗೆ ಎಡ್ತಿನ ನವಶಕ್ತಿ ಬೋಟು 6 ಜನ ಮೀನುಗಾರರನ್ನ ರಕ್ಷಣೆ, ಅಂದಾಜಿ 20 ಲಕ್ಷ ರೂಪಾಯಿ ದಾತು ನಷ್ಟ. ವಾರ್ತೆದ ವಿವರ. ರಾಜ್ಯಡು AY 4.2 ವೈರಸ್ ಸೀಕ್ ತೋಜಿನ ಬೆರಿಕೆ ಕೊರೋನಾ ಸೀಕದ ಪ್ರಮಾಣಲ ಹೆಚ್ಚಾತನ. ಗುರುವಾರ 1,13,152 ಜನಕ್ಕೂ ಕೋವಿಡ್ ಪರೀಕ್ಷೆ ಮಲ್ತದನ. ಅವೆಟ್ 478 ಜನಕ್ಕೂ ಸೀಕುಂಡು 17 ಜನ ಜೀವ ಕಳೆ ಹೊಂದಿರೋ. ರಾಜ್ಯಡು AY 4.2 ವೈರಸ್ ತೋಜಿನ ಬೆರಿಕೆ ಸೀಕದ ಪ್ರಮಾಣಲ ಹೆಚ್ಚಾತನ. ಗುರುವಾರ 1,13,152 ಜನಕ್ಕೂ ಕೋವಿಡ್ ಪರೀಕ್ಷೆ ಮಲ್ತದನ. 478 ಜನಕ್ಕೂ ಸೀಕುಂಡು 17 ಜನ ಜೀವ ಕಳೆ ಹೊಂದಿರು. ಕರಿನ ಪಾಕದಿನೊಡ್ದು ಸೀಕದಕಲ್ನ ಸಂಖ್ಯೆ 300 ಉಲಾಯಿತಂಡು. ಸೀಕದ ಪ್ರಮಾಣ 0.42, ಸೈಪುನ ಪ್ರಮಾಣ 3.59 ದಾತು ಉಂಡು. ಇತ್ತೆ ಒಟ್ಟು 8,557 ಜನಕ್ಲೆಗ್ ಕೊರೋನಾ ಸೀಕುಂಡು. ಗದಗ ಜಿಲ್ಲೆಡು ಒಂಜಿಲಾಯಿಜೆ. ಗುರುವಾರ ಬೆಂಗಳೂರು 7, ದಕ್ಷಿಣ ಕನ್ನಡ 4, ಕೋಲಾರ ಬೊಕ್ಕ ಮೈಸೂರು 2 ಜನ, ರಾಮನಗರ ಬೊಕ್ಕ ಹಾಸನುಡು ಒರಿ ತೀರ್ದೆರು. ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ರೇನ ಮೂಜನೆ ಮಗೆ ಪವರ್ ಸ್ಟಾರ್ ಪನ್ಪುನ ಬಿರುದು ಪಡೆದಿತ್ತಿನ ಪುನೀತ್ ರಾಜ್ಕುಮಾರ್ ಶುಕ್ರವಾರ ಹೃದಯಾಘಾತ ಆದ ಬೆಂಗಳೂರದ ವಿಕ್ರಮ್ ಆಸ್ಪತ್ರೆಡು ತೀರಿಯರು. ಅರೆಗ್ 45 ವರ್ಷ ಪ್ರಾಯ ಆದಿತ್ತನು. ಕನ್ನಡ ರಾಜ್ಯೋತ್ಸವ ಮುಟ್ಟ ಬನ್ನಗ ಕನ್ನಡ ನಾಡಗು ದುಃಖ ಕಬಿದನು. ಪೊಡಿ ಜೋಕ್ಲಾಟಿಕೆಡೆ ರಾಜ್ಕುಮಾರ್ ರೇನ ಒಟ್ಟುಗು ಸಿನಿಮಾ ರಂಗುಗು ಪೊಗ್ಗುದು ಒಂಜತ್ತು ರಡ್ಡತ್ತು ಅವೇತೋ ಬಿಗುತ ಸಿನಿಮೊಲೆಡು ಕಲಾವಿದರಾದು ಮೆನ್ಕದು ಮದೆ ಆಯರು. ಕನ್ನಡ ಸಿನಿಮಾ ರಂಗ ಕನ್ನಡ ಲೋಕ ದುಃಖೊಡು ಮುರ್ಕು ನಂಚಾತಂಡು. ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಸುಖವನ್ನೇ ನೀಡೆಂದು ಎಂದು ಕೇಳೆನು ನಾನು ರಾಘವೇಂದ್ರ. ರಾಘವೇಂದ್ರ ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು ನೀನೇ ಹೇಳು ರಾಘವೇಂದ್ರ. ಎಲ್ಲಿದ್ದರೇನು ನಾ ಹೇಗಿದ್ದರೇನು ನಾ ರಾಘವೇಂದ್ರ. ಮುಳ್ಳಲ್ಲಿ ಮುಳ್ಳಾಗಿ ಕಲ್ಲಲ್ಲಿ ಕಲ್ಲಾಗಿ ಹಾಯ
ಇರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ನಮಸ್ಕಾರ. ಮಲ್ಪೆ ಬಂದರದ್ದು ಕಡಲುಗು ಮೀನ್ ಪತ್ತೆರೆ ಪೋದು ಪಿರ ಬನ್ನಗ ನವಶಕ್ತಿ ಪನ್ಪುನ ಬೋಟ್ ಒಂಜಿ ಬಂಡೆಕಲ್ಲುಗು ಎಡ್ತದಡು. ಇಂದೇನು ಅಪಗನೆ ತುಯಿನ ಬೇತೆ ನಾಲೈನ್ ಬೋಟ್ ದಕ್ಕಲು 6 ಜನ ಮೀನುಗಾರರೇನು ಬಚಾವ್ ಮಲ್ತದೆರು. ನೀರುಡೆ ಮುರ್ಕೆರೆ ಆಯ್ನ ಬೋಟುನು ಒಯ್ತೊಂದು ಮಲ್ಪೆ ಬಂದರಗು ಬರ್ಪಾದಿರು. ಈ ಸಂಗತಿ ಗುರುವಾರ ನಡೆತದಡು. ಮಲ್ಪೆ ಬಂದರಡ್ದು ಮೀನು ಪತ್ತೆರೆ ಪೋದು ವಾಪಸ್ ಬನ್ನಗ ಬೋಟ್ ಒಂಜಿ ಗುರುವಾರ ಪುಲ್ಯಕಾಂಡೆ ಬಂಡೆಕಲ್ಲುಗೆ ಎಡ್ತದು ಮುರ್ಕುದುಂಡು. ಐಟಿತ್ತಿನ 6 ಜನ ಬೇಲೆ ದಕ್ಲಿನು ಬಚಾವ್ ಮಲ್ತದುಂಡು. ಕಲ್ಯಾಣಪುರತ ಭಾರತಿ ತಿಂಗಳ ಇರ್ನ ಯಜಮಾನಿಕೆದ ಶ್ರೀ ನವಶಕ್ತಿ ಬೋಟು ಅಕ್ಟೋಬರ್ 25 ಮೀನುಗಾರಿಕೆಗೆ ಕಡಲಗೆ ಜೈದುಂಡು. ಮೀನುಗಾರಿಕೆ ಮುಗಿತದು ವಾಪಸ್ ಬನ್ನಗ ಕಡಲ ಸೇರೆಕ್ಲಿನ ಅಬ್ಬರಗೂ ಪತ್ತು ತತ್ತದು ಬಂಡೆಕಲ್ಲುಗೆ ಎಡ್ತದುಂಡು. ಮೀನುಗಾರಿಕೆ ಪಡವದ ಅಡಿಭಾಗ ಇಡೀ ಹಾಳಾತುಂಡು. ಅಂಚಾದ ನೀರು ಲೈಪೊಗ್ಗುದು ಮುರ್ಕುನ ಸ್ಥಿತಿಟ್ಟಿತ್ತುಂಡು. ತುರ್ತುಡು ನಿಶಾನ್, ಯುನ್, ಕಾವೇರಿ, ಮಹಾಕಾಳಿ ಬೊಕ್ಕ ಚಿರಾಗ ಓಡದಕ್ಕಲು ನವಶಕ್ತಿ ಬೋಟುಡಿತ್ತಿನ ಮೀನುಗಾರರೇನು ಬಚಾವ್ ಮಲ್ತದು ಓಡೋಡು ಒಯ್ತೊಂದು ಮಲ್ಪೆ ಬಂದರಗ ಕನ್ನದಿರೋ. ನವಶಕ್ತಿ ಪಡವುಡಿತ್ತಿನ ಮೀನು ಬಲೆ ಬೊಕ್ಕ ಬಾಕಿದ ಮಾತ ಸೊತ್ತುಲು ಕಡಲಿಗೆ ಸೇರ್ತುಂಡು. ಸುಮಾರು 20 ಲಕ್ಷ ರೂಪಾಯಿ ದಾತ ನಷ್ಟ ಅಂದು ಅಂದಾಜು ಮಲ್ತಿದಿರೋ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ವತಂತ್ರ ದಿನದ ಭಾಷಣಡು ನಿರ್ಧಾರ ಮಲ್ತಿನಂಚ ಸ್ವತಂತ್ರದ 75ನೇ ವರ್ಷಡು ಆಜಾದಿ ಕಾ ಅಮೃತ್ ಮಹೋತ್ಸವ ನಡಪುಂಡು. ರಾಜ್ಯದ ಇರುವ ಜಿಲ್ಲೆಲೆಡು ಕಾರ್ಯಕ್ರಮ ದೀನಂಚ ಅಕ್ಟೋಬರ್ 30 ದಕ್ಷಿಣ ಕನ್ನಡ ಜಿಲ್ಲೆಡು ಬಿಸಿ ರೋಡ್ದ ಬಂಟರ ಭವನಡು ಸಂಪರ್ಕ ಕಾರ್ಯಕ್ರಮ ದೀವೊಂದಾಂದು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪಂಡಿರೋ. ಆರು ಗುರುವಾರ ಬಿಸಿ ರೋಡ್ ಸುದ್ದಿಗುಟ್ಟುಡು ಪಾತೆರ್ದು ಮಾಹಿತಿ ಕೊರಿಯಿರೋ. ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಗುರುವಾರ ಸುದ್ದಿಗುಟ್ಟುಡು ಪಾತೆರ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ಸರ್ತಿ ಸ್ವಾತಂತ್ರ್ಯ ದಿನಾಚರಣೆದ ಭಾಷಣಡು 75ನೇ ಸ್ವಾತಂತ್ರ್ಯ ವರ್ಷನು ಆಜಾದಿ ಕಾ ಅಮೃತ ಮಹೋತ್ಸವ ಆದು ಆಚರಣೆ ಮಲ್ಪರೆ ನಿರ್ಧಾರ ಮಲ್ತಿದಿರೋ. ಭಾರತ ಸರ್ಕಾರದ ನಿರ್ದೇಶನದಂಚ ರಾಜ್ಯ ಮಟ್ಟದ ಬ್ಯಾಂಕರ್ಲಿನ ಸಮಿತಿ ಕರ್ನಾಟಕಡು ಅಕ್ಟೋಬರ್ 13 ರಾಜ್ಯದ ಇರುವ ಜಿಲ್ಲೆಲೆಡು ಸಂಪರ್ಕ ಕಾರ್ಯಕ್ರಮಲಿನ ನಡಪಾಯರೆ ನಿಘಂಟು ಮಲ್ತದಿತ್ತದು. ದಕ್ಷಿಣ ಕನ್ನಡ ಜಿಲ್ಲೆಡು ಅಕ್ಟೋಬರ್ 30 ಬಿಸಿ ರೋಡ್ದ ಬಂಟರ ಭವನೋಡು ಕಾರ್ಯಕ್ರಮ ದೀವೊಂದೊಂದು ಪಂಡಿರೋ. ತಿಕ್ಕುನ ಮಾತಾ ಸಾಲ ಸವಲತ್ತಿನ ಬಗಿಟ್ಟು ತಿಳುವಳಿಕೆ ಮೂಡೆರೆ ಸಾಲದ ಅರ್ಜುಲಿನ ದೆತೊನೆರೆ ಮಂಜೂರು ಅತ್ತಂಡ ತಾತ್ವಿಕ ಮಂಜೂರು ಓಲೆಲೇನು ಪಟ್ಟರೆ ಬೊಕ್ಕ ಸರ್ಕಾರದ ಬೇತೆ ಬೇತೆ ಯೋಜನೆಲಿನ ಮಾಹಿತಿ ಕೊರಿಯರೆ ಈ 4 ಸಂಪರ್ಕ ಕಾರ್ಯಕ್ರಮ ಬೊಕ್ಕ ಮಾಹಿತಿ ಕಾರ್ಯಗಾರನು ದೀವೊಂದುಂಡು. ಜಿಲ್ಲೆಡು ಕಾರ್ಯಮಲ್ಪನ ಮಾತಾ ಸಾರ್ವಜನಿಕ ಬೊಕ್ಕ ಖಾಸಗಿ ವಲಯದ ಬ್ಯಾಂಕ್ಲು, ಪ್ರಾದೇಶಿಕ ಬ್ಯಾಂಕ್, ಡಿಸಿಸಿಬಿ, ಎಂಎಫ್ಐಲು, ಎನ್ಬಿಎಫ್ಸಿಲು, ನಬಾರ್ಡ್, ಕೆವಿಐಸಿ, ಕೆವಿಐ ಬಿಡಿಐಸಿ, ಮೀನುಗಾರಿಕೆ, ಪಶು ಸಂಗೋಪನೆ ಬಾಕಿ ಸರ್ಕಾರಿ ಇಲಾಖೆಲು ಪಾಲ್ದೆತೊನ್ವಂದು ನಳಿನ್ ಕುಮಾರ್ ಕಟೀಲ್ ಪಂಡಿರೋ. ಮುದ್ರಾ, ಸ್ಟ್ಯಾಂಡ್ ಆಫ್ ಇಂಡಿಯಾ, ಇಜಿಎಲ್ಜಿಎಸ್, ಪಿಎಂಇಜಿಪಿ, ಕೃಷಿ ಮೂಲಸೌಕರ್ಯ ನಿಧಿ ಯೋಜನೆ ಎಐಎಫ್, ಪಶು ಸಂಗೋಪನೆ ನಿಧಿ ಯೋಜನೆ, ಶಿಕ್ಷಣ, ವಸತಿ, ಸಾಲ, ಆತ್ಮನಿರ್ಭರ ಭಾರತ ಯೋಜನೆಲೈನ ಪಿಎಂಎಸ್ಬಿವೈ, ಪಿಎಂಜೆಎಪಿವೈ ದಂಚಿನ ಬೇತೆ ಬೇತೆ ಪಿಂಚಣ ಸುರಕ್ಷಾ ಯೋಜನೆಲಿನ ಬಗೆಟ್ಟು ಜಾಗೃತಿ ಮೂಡಾಂಡು. ಕೇಂದ್ರ ರಾಸಾಯನಿಕ ರಸಗೊಬ್ಬರ ರಾಜ್ಯ ಮಂತ್ರಿ ಭಗವಂತ ಖೂಬಾ ಉದಿಪನ ಮಲ್ಪುವೆರು. ಮಂತ್ರಿಲಾಯ್ನ ಎಸ್ ಅಂಗಾರ, ಕೋಟಾ ಶ್ರೀನಿವಾಸ ಪೂಜಾರಿ, ಶಾಸಕರು ರಾಜೇಶ್ ನಾಯಕ್ ಪಾಲ್ದೆತೊನ್ಮೆರಂದು ನಳಿನ್ ಕುಮಾರ್ ಕಟೀಲ್ ಪಂಡಿರೋ. ಬ್ಯಾಂಕ್ಗಳಿಗೆ ಹೋದರೆ ಅಧಿಕಾರಿಗಳು ಭಾಷೆ ಬರದವರು ಹೆಚ್ಚಿದ್ದಾರೆ. ಅಲ್ಲಿರ್ತಕ್ಕಂಥ ಲೋಕಲ್ ಭಾಷೆಗಳು ಬರೋದಿಲ್ಲ ಮತ್ತು ಸ್ಕೀಮ್ನ ಬಗ್ಗೆ ಹೋಗಿ ಕೇಳಿದಾಗ ಮಾಹಿತಿಗಳಿಲ್ಲ ಅಂತ ಹೇಳುವಂಥದ್ದು ಬರ್ತದೆ ಹೇಳೋ ಕಾರಣಕ್ಕೋಸ್ಕರ ಇಲ್ಲಿ ಎಕ್ಸಿಬಿಷನ್ ಅನ್ನು ಜೋಡಿಸಿದ್ದೇವೆ. ಬೆಳಗಿಂದ ಸಂಜೆವರೆಗೆ ಎಕ್ಸಿಬಿಷನ್ಗಳಿರ್ತದೆ. ಎಕ್ಸಿಬಿಷನ್ ಕೌಂಟರ್ಗಳಿರ್ತದೆ. ಆ ಕೌಂಟರ್ಗಳಲ್ಲಿ ಯಾವ್ಯಾವುದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸ್ಕೀಮ್ಗಳಿದ್ದಾವೆ, ಬ್ಯಾಂಕ್ಗಳ ಸ್ಕೀಮ್ಗಳಿದ್ದಾವೆ, ಅದರ ಮಾಹಿತಿ ಇರ್ತದೆ. ಅದರ ಜೊತೆಗೆ ಬ್ಯಾಂಕರ್ಸ್ ಅಲ್ಲೇ ಅರ್ಜಿಗಳನ್ನು ತಗೋತಾರೆ, ಅಲ್ಲೇ ಸ್ಕೀಮ್ಗಳ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ. ಜನಸಾಮಾನ್ಯರಿಗೆ ಇದು ಜನಜಾಗೃತಿಯ ಕಾರ್ಯಕ್ರಮ. ಒಂದು ಫಲಾನುಭವಿಗಳ ಸಮಾವೇಶ ಎಷ್ಟು ಪ್ರಾಮುಖ್ಯವೋ ಅಷ್ಟೇ ಯಾರೆಲ್ಲ ಅಪೇಕ್ಷೆ ಪಡ್ತಾರೆ ಸಾಲ ಬಾಕುಳು ಅದರ ಪೂರ್ಣ ಮಾಹಿತಿ ಕೊಡ್ತಕ್ಕಂಥದ್ದನ್ನು ಎಲ್ಲ ಬ್ಯಾಂಕ್ಗಳ ಕೌಂಟರ್ನಲ್ಲಿ ಮಾಡುತ್ತೆ. ಹೀಗೆ ಇದೊಂದು ಮೇಳದ ರೀತಿಯಲ್ಲಿ ಮಾಡಿದೆ. ಇದು ಪ್ರಧಾನಮಂತ್ರಿಗಳ ಆಶಯ ಹೋದೆ 30ನೇ ತಾರೀಕಿನೊಳಗೆ ಮುಗಿಸಬೇಕು ಅಂತ ಆ ಕಾರಣಕ್ಕೋಸ್ಕರ ಈ ಜಿಲ್ಲೆಯಲ್ಲಿ ತಗೊಂಡಿದ್ದೇವೆ. ಇವತ್ತು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷವಾಗಿ ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಾರೆ ರಾಜೇಶ್ ನಾಯ್ಕರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಭಗವಂತ ಖೂಬಾ ಇರ್ತಾರೆ. ಕೇಂದ್ರ ಸರ್ಕಾರದ ಸಾಲ ಸಂಪರ್ಕದ ಕಾರ್ಯಕ್ರಮ ಹೌದು, ವಿವಿಧ ಯೋಜನೆಗಳ ಮಾಹಿತಿ ಕಾರ್ಯಾಗಾರವೂ ಹೌದು. ಹೀಗೆ ಎರಡನ್ನೂ ಜೋಡಿಸ್ಕೊಂಡು ಇದನ್ನು ಬಂಟ್ವಾಳದಲ್ಲಿ ಬಂಟರ ಭವನದಲ್ಲಿ 30ನೇ ತಾರೀಕು ಬೆಳಿಗ್ಗೆ
10 ಗಂಟೆಗೆ ನಮ್ಮ ಎಕ್ಸಿಬಿಷನ್ ಉದ್ಘಾಟನೆ ಆಗುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿನ ಪಾಕ ಬ್ಯಾಂಕಿಂಗ್ ಸಂಸ್ಥೆಲಿನ ಸಹಾಯದೊಂದು ಸಾಲ ಸಂಪರ್ಕ ಕಾರ್ಯಕ್ರಮ ದೀವನೆರೆ ನಿರ್ಧಾರ ಮಲ್ತದನಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ತಿಳಿಪಾಯಿರು. ಒಂದು ಪೂರ್ವಭಾವಿ ಸಭೆಯನ್ನು ನಾವು ಮಾಡ್ತಾ ಇರುವಂಥ ಉದ್ದೇಶ, ನಾಳೆ ಬಂಟ್ವಾಳದೊಳಗಡೆ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ದೊಡ್ಡದಾದಂತಹ ಒಂದು ಬ್ಯಾಂಕ್ ಮೇಳವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಭಾಳಷ್ಟು ಕಡೆಗಳಲ್ಲಿ ಜಿಲ್ಲಾಡಳಿತಕ್ಕೆ, ಸಂಸದರಿಗೆ, ಜನಪ್ರತಿನಿಧಿಗಳಿಗೆ ಭಾಳಷ್ಟು ಕಡೆಗಳಿಂದ ಕೋವಿಡ್ ಆದ ನಂತರ ಲಾಕ್ಡೌನ್ನ ಎಫೆಕ್ಟ್ಗಳಲ್ಲಿ ಭಾಳಷ್ಟು ಎಕನಾಮಿಕಲ್ ಆ್ಯಕ್ಟಿವಿಟೀಸ್ಗಳಲ್ಲಿ ಏರುಪೇರು ಆಗಿರೋದ್ರಿಂದ ಅದರದೇ ಆದಂತಹ ಜನಗಳು ಆರ್ಥಿಕ ಸಂಕಷ್ಟದಿಂದ ಇದು ಮಾಡ್ತಾಯಿದ್ರು. ಆ ಪಾಯಿಂಟ್ ಒಳಗಡೆ ಆತ್ಮನಿರ್ಭರ್ ಯೋಜನೆ ಒಳಗಡೆ ಮತ್ತು ಬ್ಯಾಂಕ್ ಒಳಗಡೆ ಈ ಎಕನಾಮಿಯನ್ನು ಬೂಸ್ಟ್ ಮಾಡೋದಕ್ಕೆ, ಆರ್ಥಿಕ ಉತ್ತೇಜನ ಕೊಡೋದಕ್ಕೆ ಕೇಂದ್ರ ಸರ್ಕಾರದಿಂದ ಭಾಳಷ್ಟು ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದೆ. ಅದರೊಳಗಡೆ ಒಂದು ಪಾಯಿಂಟಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಬ್ಯಾಂಕ್ಗಳಿಂದ ಆಗ್ತಾ ಇದೆ, ಸಾಲದ ಯೋಜನೆಗಳಲ್ಲಿ ಏನೇನು ನಡೀತಾ ಇದೆ, ರೀಸ್ಟ್ರಕ್ಚರಿಂಗು ಮತ್ತು ಬೇರೆ ಬೇರೆ ರೀತಿಯಾದಂಥ ಇದರೊಳಗಡೆ ಜನ ಯಾವುದೇ ಕಾರಣಕ್ಕೂ ಲೋನನ್ನು ಕಟ್ಟದೆ NP ಅನ್ನೋದನ್ನು ಡಿಕ್ಲೇರ್ ಮಾಡೋದಕ್ಕಿಂತ ಮುಂಚೆ ಏನೇನು ವ್ಯವಸ್ಥೆಗಳಿದೆ ಅನ್ನುವಂಥ ವಿಚಾರಗಳನ್ನು ನೇರವಾಗಿ ಅವರಿಗೆ ತಿಳಿಸುವಂಥ ಒಂದು ಕಾರ್ಯಕ್ರಮ. ಜೊತೆಗೆ ಆರ್ಥಿಕ ಉತ್ತೇಜನ ಕೊಡೋದಕ್ಕೆ ಯಾವ್ಯಾವ ರೀತಿ ಲೋನಿಗೆ ಅಪ್ಲೈ ಮಾಡಬೇಕು, ಯಾವ್ಯಾವ ರೀತಿಯ ಲೋನ್ಗಳು ಅವೈಲೇಬಲ್ ಇದೆ, ಯಾವ್ಯಾವ ಸ್ಕೀಮ್ಸ್ಗಳಲ್ಲಿ ಯಾವ್ಯಾವ ರೀತಿಯ ಪರ್ಸೆಂಟೇಜ್ ಮತ್ತು ಇಂಟ್ರೆಸ್ಟ್ ಪರ್ಸೆಂಟೇಜ್ ಎಷ್ಟಿದೆ, ದಾಖಲೆಗಳನ್ನು ಹೇಗೆ ಕೊಡಬೇಕು ಅನ್ನೋದನ್ನು ಫಲಾನುಭವಿಗಳಿಗೆ ನಾಳೆ ಸಾಲದ ಪತ್ರವನ್ನು ವಿತರಣೆ ಮಾಡೋದ್ರ ಜೊತೆಗೆ ಅವರಿಗೆ ಮಾಹಿತಿಯನ್ನು ಕೊಡುವಂತಹ ಒಂದು ದೊಡ್ಡದಾದಂತಹ ಒಂದು ಕಾರ್ಯಕ್ರಮ. ಎಂಟೈರ್ ಕರ್ನಾಟಕದಲ್ಲಿ 20 ಜಿಲ್ಲೆಗಳು ನಡೀತಾ ಇರೋದ್ರಲ್ಲಿ ಅತಿ ದೊಡ್ಡದಾದಂತಹ ಕಾರ್ಯಕ್ರಮ ನಾಳೆ ದಕ್ಷಿಣ ಕನ್ನಡದಲ್ಲಿ ನಡೀತಾ ಇದೆ. ಬೇತೆ ಬೇತೆ ಬ್ಯಾಂಕ್ಲಿನ ಅಧಿಕಾರಿಗಳು ಸುದ್ದಿ ಕೊಟ್ಟೊಡಿತ್ತರು. ಕಾನೂನು ಕಲ್ಪನ ಜವಂದಿಗ ಲೈಂಗಿಕ ದೌರ್ಜನ್ಯ ನಡಪಾಯಿನ ವಕೀಲರು ರಾಜೇಶ್ ಭಟ್ ತರೆ ತಪ್ಪಾದಿತ್ತದು ನನ್ನ 1-2 ದಿನ ತೌಲಾಯಿ ಬಂಧನ ಪುನೇಟುಂಡು. ಈ ಕೇಸ್ದ ತನಿಖೆ ಜವಾಬ್ದಾರಿನ ಕುಡ್ಲಾ ದಕ್ಷಿಣ ವಿಭಾಗದ ಸಹಾಯಕ ಪೊಲೀಸ್ ಕಮಿಷನರ್ ರಂಜಿತ್ ಬಂಡಾರು ಮೇರೆಗೆ ಕೊರ್ದಿತ್ತದು. ರಾಜೇಶ್ ಭಟ್ ತಪ್ಪಾಯರೆ ಅವಕಾಶ ಮಲ್ತು ಕೊರ್ನ ಅನಂತ ಭಟ್ನ ಕುಡ್ಲದ ಮಹಿಳಾ ಪೊಲೀಸ್ ಗುರುವಾರ ಬಂಧನ ಮಲ್ತದನು. ಕಾನೂನು ಕಲ್ಪನಾ ಜವಂದಿಗೂ ಲೈಂಗಿಕ ಉಪದ್ರ ಕೊರ್ನ ಕೇಸ್ದ ಮುಖ್ಯ ಆರೋಪಿ ವಕೀಲರು ರಾಜೇಶ್ ಭಟ್ ತರೆ ತಪ್ಪಾದಿತ್ತದು. ಆ ಬಗೆಟ್ ಮಹತ್ವದ ಮಾಹಿತಿ ತಿಕ್ಕಿ ನೀಡಿದವರ 1-2 ದಿನ ತೌಲೈ ಬಂಧನ ಪುನೇಟುಂಡು. ತನಿಖೆದ ಜವಾಬ್ದಾರಿನ ಕುಡ್ಲಾ ದಕ್ಷಿಣ ವಿಭಾಗ ಸಹಾಯಕ ಪೊಲೀಸ್ ಕಮಿಷನರ್ ರಂಜಿತ್ ಬಂಡಾರು ಮೇರೆಗೆ ಕೊರ್ದಿತ್ತದು. ಆರೋಪಿ ತಪ್ಪಾಯರೆ ಸಹಾಯಕೂರ್ನ ಆರೋಪಿ ಸೇರ್ದು ಒಟ್ಟು 4 ಆರೋಪಿಲೇನು ಪತ್ತದಂಡು. ಲೈಂಗಿಕ ದೌರ್ಜನ್ಯ ಕೇಸ್ ಪಾಡ್ನ ಬೇರಿಕೆ ವಕೀಲರು ರಾಜೇಶ್ ಭಟ್ ತರೆ ತಪ್ಪಾಯರ ಸಹಾಯಕೂರ್ನ ದೂರದ ಮಿತ್ತು 48 ವರ್ಷದ ಅನಂತ ಭಟ್ನು ನಗರ ಮಹಿಳಾ ಪೊಲೀಸ್ ಮುದಾರ ಬೈಯಗೂ ಬಂಧನ ಮಲ್ತಿದ್ದಂಡು. ಗುರುವಾರ JMFC ಮೂಜನೆ ಕೋರ್ಟ್ಗೂ ಹಾಜರು ಮಲ್ತಿದ್ದಂಡು. ಕೋರ್ಟು ಜಾಮೀನು ಕೊಡ್ತುಂಡು. ಈ ಕೇಸ್ದ ತನಿಖೆಡು ಕರ್ತವ್ಯ ಮದತಿ ದಿನ ದೂರದ ಮಿತ್ತು ಉರುವ ಪೊಲೀಸ್ ಸ್ಟೇಷನ್ದ ಪುಂಜವು SI ಶ್ರೀಕಲಾ ಬೊಕ್ಕ ಹೆಡ್ ಕಾನ್ಸ್ಟೇಬಲ್ ಪ್ರಮೋದರೇನು ಸೇವೆಡ್ದು ಅಮಾನತು ಮಲ್ತಿದ್ದಂಡು. ಸಂತ್ರಸ್ತರಾದಪ್ಪನ ಜವಂದಿಗೆ ಪೋಡಿಪಾಯಿನ ದೂರದ ಮಿತ್ತು ಪವಿತ್ರ ಆಚಾರ್ಯ ಬೊಕ್ಕ ಬಾಕಿ ಇರುವೆರೇನು ಪೊಲೀಸರು ಬಂಧನ ಮಲ್ತಿದ್ದರು. ಒಡಿಪು ನಗರದ ಪುತ್ತೂರುಡು ಇಲ್ಲೊಂಜೇತ ಗುವೇಲಗ್ ಕಜೌದೆಪ್ಪೆರ ಜತ್ತಿನ ಬೇಲೆದಾಯವರಿ ಗುವೇಲಡ್ದು ಮಿತ್ತು ಬರೆಯರೆ ಸಾಧ್ಯ ಆವಂದಿನ ಸಂಗತಿ ನಡೆತದನು. ಆ ಕೆರೆಗ್ ಅಗ್ನಿಶಾಮಕ ದಳ ತಕ್ಕಲು ಬತ್ತದು ಗುವೇಲಡಿತ್ತಿನ ಕಾರ್ಮಿಕನ್ನು ಬಲ್ಲು ಮಿತ್ತು ಒಯ್ತೆರು. ಗುವೇಲಡು ತಿಕಲ್ದು ಬೂರ್ದು ಮಿತ್ತು ಬರೆಯರೆ ಪ್ರಯತ್ನ ಮಲ್ತೊಂದಿತ್ತಿನ ದಿನ ಮಜೂರಿ ಬೇಲೆದಾರು ಒರಿಯನ್ನು ಅಗ್ನಿಶಾಮಕ ದಳ ತಕ್ಕಲು ಬಚಾವ್ ಮಲ್ತಿನ ಸಂಗತಿ ಒಡಿಪುಡು ನಡೆತದಂಡು. ಒಡಿಪು ನಗರದ ಪುತ್ತೂರುಡು ಜಸಿಂತಾ ಮಾರ್ಟಿಸೇರ್ನ ಇಲ್ಲಲ್ದ ಗುವೇಲ್ದ ಕಜೌದೆಪ್ಪರೆ ಕಾರ್ಮಿಕೆ ಒರಿ ಗುವೇಲ್ಗ ಜೈದೆರು. ಕಜೌದೆತ್ತದು ಬಚ್ಚಿದು ಪೋದು ಮಿತ್ತು ಬರೆಯರೆ ಸಾಧ್ಯ ಆಯ್ಜಿ ಅಪಗ ಇಲ್ಲಲ್ದಕುಲು ತುರ್ತುಡು ಅಗ್ನಿಶಾಮಕ ದಳ ತಕ್ಲೆಗೂ ಸಂಗತಿ ತೆರಿಪಾದೆರು. ಅಗ್ನಿಶಾಮಕ ದಳ ತಕ್ಕಲು ಬತ್ತದು ಬಲ್ಲು ಕಟ್ಟದು ಕಾರ್ಮಿಕನು ಮಿತ್ತು ಒಯ್ತೆರು. ಕ್ರೈಸ್ತ ಧರ್ಮ ಗುರುಕುಲು ಕಾರ್ಯಕರ್ತರು ಸಂಘಟನೆల ನಿಮಿತ್ತ ನಡೆತೊಂದುಪುರ ಸವಾರಿ ಕಾರ್ಯಾಚರಣೆನು SDPI ಪಕ್ಷ ಸಹಿಸುಜೆ. ಕ್ರೈಸ್ತ ಸಂಘಟನೆಲು ನವೆಂಬರ್ 20 ಬೆಂಗಳೂರುಡು ದೀವನ್ನ ವಿಧಾನಸೌಧ ಚಲೋ ಪುರಂಬಾಟಗೂ ಬಿರಿಸಾಯ ಕೊರ್ಪಂದು SDPI ರಾಷ್ಟ್ರೀಯ ಕಾರಂತಿರು ಆಲ್ಫನ್ಸ್ ಫ್ರಾಂಕೋ ಪಂತೆರು ಆರು ಸುದ್ದಿ ಕೊಟ್ಟಡು ಪಾತೆರಿಯರು.
ಕ್ರೈಸ್ತ ಧರ್ಮ ಗುರುಕುಲು ಕಾರ್ಯಕರ್ತರು ಸಂಘಟನೆದ ಮಿತ್ತು ನಡಪುನಂಚಿನ ದಾಳಿನ ಎಸ್ಡಿಪಿಐ ಸಹಿಸುಜೆ ಕ್ರೈಸ್ತ ಸಂಘಟನೆಲು ನವೆಂಬರ್ 20 ಬೆಂಗಳೂರು ಅಟ್ಟಣೆ ಮಲ್ದಿನಂಚಿನ ವಿಧಾನಸೌಧ ಚಲೋ ಪೊಂಬಾಟಗೂ ಎಸ್ಡಿಪಿಐ ಬೆಂಬಲ ಕೋರ್ಪುಂಡು ಪಡೆದು ಪಕ್ಷದ ರಾಷ್ಟ್ರೀಯ ಕಾರ್ಯಂತರಾಯನ ಅಲ್ಫಾನ್ಸೋ ಫ್ರಾಂಕೋ ತೆರಿಪಾದಿರು ಸುದ್ದಿಕೂಟೋಡು ಪಾತೆರ್ನ 6 ರಾಜ್ಯೋಡು ಕ್ರೈಸ್ತ ಶಿಕ್ಷಣ ಸಂಸ್ಥೆ ಸೇವಾ ಸಂಸ್ಥೆರ್ದು ಲಕ್ಷಗಟ್ಲೆ ಜನಕಲು ಪ್ರಯೋಜನ ಪಡೆಯೊಂದುಲ್ಲೆರು ಒಲ್ಪಲ ಮತಾಂತರ ಗೊತ್ತಾಯ ಪ್ರೇರಣೆ ಕೊರ್ಪಿನಂಚಿನ ಉದಾರ್ಮೆಲು ಇಜ್ಜಿ ಸುಳ್ಳು ಆರೋಪ ಮಲ್ತದು ಬಿಜೆಪಿ ಬೆಂಬಲಿತ ಸಂಘಟನೆಲು ಕ್ರೈಸ್ತ ವಿರುದ್ಧ ಅಪಪ್ರಚಾರ ಮಲ್ತೊಂದುಂಡು ಪಂಡದು ದೂರಿಯರು. ಕಡಿ ಕಚ್ಚು ಕೊಲ್ಲು ಈ ಸಂಸ್ಕೃತಿ ಇವತ್ತು ನಮ್ಮ ರಾಜ್ಯದಾದ್ಯಂತ ನಡೀತಾ ಇದೆ. ಇದನ್ನು ಯಾವತ್ತೂ ಕೂಡ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸಹಿಸುವುದಿಲ್ಲ. ನಮ್ಮ ಧರ್ಮಗುರುಗಳ ಮೇಲೆ, ನಮ್ಮ ಕನ್ಯಾಸ್ತ್ರೀಯರ ಮೇಲೆ, ಧಾರ್ಮಿಕ ಚರ್ಚು ಅಥವಾ ನಮ್ಮ ಸಂಸ್ಥೆಗಳ ಮೇಲೆ ಈ ದಾಳಿಯನ್ನು ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ಸುಳ್ಳು ಮೊಕದ್ದಮೆಗಳನ್ನು ಹಾಕಿ ನಾವು ಮತಾಂತರ ಮಾಡ್ತೇವೆ, ಅದು ಮಾಡ್ತೇವೆ, ಇದು ಮಾಡ್ತೇವೆ ಅಂತ ಹೇಳುವಂಥದ್ದು ಇದು ಶುದ್ಧ ಸುಳ್ಳು. ಸಂವಿಧಾನದ ಅಡಿಯಲ್ಲಿ ಕ್ರೈಸ್ತ ಸಂಸ್ಥೆಗಳು ದೇಶದಾದ್ಯಂತ ಒಂದು ಆರೋಗ್ಯ ವಿಚಾರ ಇರಬಹುದು, ಶಿಕ್ಷಣ ವಿಚಾರ ಇರಬಹುದು, ಬಹುಶಃ ರಾಜ್ಯ ರಾಷ್ಟ್ರ ನಾಯಕರು ಎಲ್ಲರೂ ಕಲ್ತದ್ದು ನಮ್ಮ ಸಂಸ್ಥೆಗಳಲ್ಲಿ. ನಮಗೆ ಈ ಜಾತಿ ರಾಜಕೀಯ ಮಾಡಿ ಅಥವಾ ನಮ್ಮ ಕ್ರೈಸ್ತರಿಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ. ಈ ಸಂದರ್ಭದಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಭಾರತೀಯ ಎಲ್ಲಾ ಕ್ರೈಸ್ತರ ಪರವಾಗಿ, ದಲಿತರ ಪರವಾಗಿ, ಹಿಂದೂಗಳ ಪರವಾಗಿ ಕೂಡ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅನ್ಯಾಯವಾದಾಗ ಅದನ್ನು ಕಟಿಬದ್ಧವಾಗಿ ವಿರೋಧಿಸುತ್ತದೆ. ಮಾತ್ರವಲ್ಲ, ಅವರ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂತಹ ಯಾವುದೇ ಷಡ್ಯಂತ್ರ ಆದ್ರೂ ಕೂಡ ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ನಿಮ್ಮ ಮುಂದೆ ಹೇಳಿಕೆ ನಾನು ಬಹಳಷ್ಟು ಇಷ್ಟಪಡ್ತೇನೆ, ಸಂತೋಷ ಕೂಡ ಪಡ್ತಾ ಇದ್ದೇನೆ. ಪಕ್ಷದ ರಾಜ್ಯ ಘಟಕದ ಉಪ ಗುರುಕಾರ್ಯರು ಅಬ್ದುಲ್ ಮಜೀದ್ ಖಾನ್, ಮಾಧ್ಯಮದ ಉಸ್ತುವಾರಿ ಅಕ್ರಮ್ ಹಸನ್, ಜಿಲ್ಲಾ ಘಟಕದ ಗುರುಕಾರ್ಯರು ಅಬುಬಕರ್ ಕುಳಾಯಿಬೊಕ್ಕ, ಉಪ ಗುರುಕಾರ್ಯರು ವಿಕ್ಟರ್ ಮಾರ್ಟಿಸ್ ಇತ್ತಿರು. ತಾನು ಬಜರಂಗ ದಳ ತಕ್ಲೆನ ಬಗೆಟ್ ಅಕ್ಲೆನ ನಾಯಕರ್ನ ಬಗೆಟ್ ದಾಲ ಪಾತಿರ್ದಜೆ ಪೊಲೀಸ್ ಸ್ಟೇಷನ್ ನೆಡು ಕೇಸರಿ ದುತ್ತೈತೊಡು ನಲಿಪುನ ಏತು ಸರಿಯಿಂದ ಎಂಕ್ಲೆನ ಪಕ್ಷದ ನಾಯಕರು ಸಿದ್ದರಾಮಯ್ಯರು ಪ್ರಶ್ನೆ ಪಾಡ್ದಿತ್ತೇರು. ಎಂಕ್ಲೆನ ನಾಯಕನ ಪ್ರಶ್ನೆಯನ್ನು ಸರಿಯಿಂದ ಒತ್ತೊಂದೆ ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜಾ ಪಂತಿರು. ಆರ್ ಕುಡ್ಲಡು ಸುದ್ದಿಕೂಟೋಡು ಪಾತಿರಿಯರು. ಯಾನು ಬಜರಂಗ ದಳ ತಕಲ್ನ ಬಗ್ಗೆ ಅವಡು ಅಕಲ ನಾಯಕರ್ನ ಬಗ್ಗೆ ಅವಡು ದಾಲಾ ಬೊಡ್ಚಾಂದಿನ ಪಂತಜೆ ಅಕಲ್ನ ಬಗ್ಗೆ ಇಂಕ ಗೊತ್ತುಲ ಇಜ್ಜೆ. ನಮ್ಮ ಪಕ್ಷದ ನಾಯಕರು ಸಿದ್ದರಾಮಯ್ಯರು ಪೊಲೀಸ್ ಠಾಣೆಡು ಕೇಸರಿ ದುತ್ತೈತದು ನಲಿಪುನ ಏತ್ ಸರಿ ಪಂಡು ಪ್ರಶ್ನೆ ಮಲ್ಸದಿತ್ತೇರು. ನಮ್ಮ ನಾಯಕರು ಪಂತಿನೇಕೆ ಯಾನು ಸಮರ್ಥನೆ ಕೊರ್ದಿತ್ತೆ ಪಂಡದು ಕಾಂಗ್ರೆಸ್ ಹಿರಿಯ ನಾಯಕರು ಐವನ್ ಡಿಸೋಜಾ ಪಂತಿರು. ಸುದ್ದಿಗುಟ್ಟುಡು ಪಾತಿರ್ನ 6 ಬಜರಂಗ ದಳ ತಕಲು ಅನೈತಿಕ ಪೊಲೀಸ್ ಗಿರಿ ಮಲ್ಪೇರು ಪಂಪಿನ ಹಿಂದೂ ಸಂಘಟನೆದ ನಾಯಕಿ ಪಂತಿನ ಪಾತಿರಗು ಯಾನು ಎನ್ನ ಚರ್ಚೆದ ಪೊರ್ತುಡು ಪಂತೆ ಪಂಡದು ಐವನ್ ಡಿಸೋಜಾ ಪಂಡಿರು. ಎಂಕಲು ಏಪಲ ಕೇಸರಿ ಬಣ್ಣದ ಬಗ್ಗೆ ವಿರೋಧ ಮಲ್ತದಜ ಇತ್ತೆ ಬಿಜೆಪಿ ಫ್ಲಾಗ್ ದಡಿಟ್ ಕೇಸರಿ ಬಣ್ಣ ಬಿಜೆಪಿ ದಕಲು ಕೇಸರಿ ಬಣ್ಣನು ರಾಜಕೀಯ ಮಲ್ತೊಂದುಲೆರು. ಈ ಬಣ್ಣನು ಅಕಲು ದುರುಪಯೋಗ ಮಲ್ತೊಂದುಲೆರೆಂದು ಐವನ್ ಡಿಸೋಜಾ ಪಂಡಿರು. ಬಜರಂಗ ದಳದವರು ಅಥವಾ ಈ ಕೇಸರಿ ಬಟ್ಟೆಯನ್ನು ಯಾರು ಧರಿಸ್ತಾರೆ ಅವರ ಬಗ್ಗೆ ಇತ್ತೀಚೆಗೆ ಕುಂದಾಪುರದ ಒಂದು ಹೆಣ್ಣು ಮಗಳು ಸುರತ್ಕಲ್ನಲ್ಲಿ ಭಾಷಣ ಮಾಡುವಾಗ ಒಂದು ಉಲ್ಲೇಖವನ್ನು ಮಾಡಿದ್ದಾರೆ. ಏನು ಮಾಡಿದರು ಅಂದರೆ, ಕೇಸರಿ ಬಟ್ಟೆ ಹಾಕುವಂಥವರು ಮತ್ತು ಬಜರಂಗ ದಳದವರು ಅನೈತಿಕ ಪೊಲೀಸ್ ಗಿರಿಯಲ್ಲಿ ಭಾಗವಹಿಸ್ತಾರೆ ಮತ್ತು ಆ ಅನೈತಿಕ ಪೊಲೀಸ್ ಗಿರಿಯ ಬಗ್ಗೆ ಅವರು ಮಾತಾಡಿದ್ದಾರೆ. ನಿಮ್ಮ ಮುಂದೆ ಇದನ್ನು ನಾನು ಇಡ್ತೇನೆ. ನಮ್ಮ ಬಜರಂಗ ದಳದವರಿಗೆ ರೌಡಿಸಮ್ ಮಾಡ್ತೇವೆ ಅಂತ ಹೇಳ್ತಾರೆ, ಬಜರಂಗ ದಳದವರು ಗುಂಡಾಗಿರಿ ಮಾಡ್ತೇನೆ ಅಂತ ಹೇಳ್ತಾರೆ, ಬಜರಂಗ ದಳದವರು ಅನೈತಿಕ ಪೊಲೀಸ್ಗಿರಿ ಮಾಡ್ತಾರೆ ಅಂತ ಹೇಳ್ತಾರೆ ಅಂತೇಳಿ ಅವಳ ಭಾಷಣವನ್ನೇ ನಾನು ನನ್ನ ಚರ್ಚೆಯಲ್ಲಿ ಸಂದರ್ಭದಲ್ಲಿ ಉಪಯೋಗ ಮಾಡಿದ್ದೆ. ಹಾಗಾಗಿ ಒಂದು ವೇಳೆ ಬಜರಂಗ ದಳದವರು ಪ್ರತಿಭಟನೆ ಮಾಡಬೇಕಿದ್ರೆ ನನ್ನ ಮನೆ ಮುಂದೆ ಮಾಡಬೇಕೋ ಅಥವಾ ಕುಂದಾಪುರಕ್ಕೆ ಹೋಗಿ ಆ ಭಾಷಣ ಮಾಡಿದವರ ಮುಂದೆ ಹೋಗಬೇಕು ಅಂತೇಳಿ ಅವರು ತೀರ್ಮಾನ ಮಾಡಬೇಕು. ನಾನು ನಮ್ಮ ಜೀವನದಲ್ಲಿ ಇಲ್ಲಿ ಕೂತವರು ನಾವೆಲ್ಲರೂ ರಾಜಕೀಯದಲ್ಲಿ ಕೇಸರಿ ಬಣ್ಣದ ಬಗ್ಗೆ ನಾವು ವಿರೋಧವನ್ನು ವ್ಯಕ್ತಪಡಿಸಿರಲಿಲ್ಲ. ಈಗ ಏನಾಗಿದೆ ಅಂದರೆ, ಈ ಕೇಸರಿ ಬಣ್ಣವನ್ನು
BJPಯ ಫ್ಲಾಗಿನಡಿಯಲ್ಲಿ ಕೇಸರಿ ಬಣ್ಣ, ಕೇಸರಿ ಧ್ವಜವನ್ನು ಹಾಕೋದು. ಇವತ್ತು ನೀವು ಎಲ್ಲಿಯಾದರೂ ಫ್ಲೆಕ್ಸ್ಗಳು ನೋಡಿದರೆ ಅದೆಲ್ಲದರಲ್ಲಿಯೂ ಕೇಸರಿ ಬಣ್ಣ ಹಾಕಿ ಮಾಡ್ತಾರೆ. ಅಂದರೆ BJPಯವರು ಕೇಸರಿಯನ್ನು ರಾಜಕೀಕರಣ ಮಾಡ್ತಾ ಇದ್ದಾರೆ. ಕಾಂಪ್ರಬೈಲ್ದ ಉಳ್ಳಾಲ್ದಿ ಬೊಕ್ಕ ಅಜ್ಜರ ದೈವಲಿನ ಭಂಡಾರ ಮೂಲ ಇಲ್ಲಡು ಉಂಡು. 2 ವರ್ಷ ದುಂಬು ಭಂಡಾರ ದೀಯರೆ ಸಜ್ಜಿದ ಭದ್ರತೆ ಕೋಣೆನ ಬೂಡಿಲ್ಲದಕ್ಲಿನ ದುಂಬಾಳ್ತಿಡು ಕಟ್ಟಿದುಂಡು. ಸೇಫ್ ಲಾಕರ್ ಉಂಡು. ಹಾಳು ಉದ್ದೇಶ ದೀವೊಂದು ಬಾಳ್ತಿಲ ಬೂಡ್ದಕುಲು ಅಕ್ಲಿನ ಇಲ್ಲೇ ಭಂಡಾರದ ಇಲ್ಲೊಂದು ತಪ್ಪು ಮಾಹಿತಿ ಕೊರೊಂದುಲೆರಂದು ದೈವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರ್ಕಾರ್ಯರು ಜಯಾನಂದ ಆಚಾರ್ಯ ಪಂತೆರು ಅರ್ ಕುಡ್ಲಡು ಗುರುವಾರ ಸುದ್ದಿಕೂಟೋಡು ಪಾತಿರಿಯರು. ಬಂಟ್ವಾಳ ತಾಲೂಕು ಕಾಂಪ್ರಬೈಲು ಉಳ್ಳಾಲ್ದಿ ಬೊಕ್ಕ ಅಜ್ವರ ದೈವಸ್ಥಾನ ವ್ಯವಸ್ಥಾಪನಾ ಸಮಿತಿ ಗುರ್ಕಾರ್ಯರು ಜಯಾನಂದ ಆಚಾರ್ಯ ಗುರುವಾರ ಕುಡ್ಲಡ್ ಸುದ್ದಿಕೂಟೋಡು ಪಾತಿರ್ದು ದೈವಲಿನ ಭಂಡಾರ ಮೂಲ ಇಲ್ಲಡುಂಡು. ಭಂಡಾರದ ಇಲ್ಲಗು 1,000 ವರ್ಷಲಿನ ಇತಿಹಾಸ ಉಂಡು. ಭಂಡಾರದ ರಕ್ಷಣೆಗೂ ಸೇಫ್ ಲಾಕರ್ ಇತ್ತೆಲ ಉಂಡು. 2 ವರ್ಷ ದುಂಬು ಭಂಡಾರ ದೀಯರೆ ಸಜ್ಜಿದ ಭದ್ರತಾ ಕೋಣೆ ಬೂಡು ಇಲ್ಲದಕ್ಲಿನ ದುಂಬಾಳ್ತೆಡು ಕಟ್ಟಿದುಂಡು. ಹಾಳು ಉದ್ದೇಶ ದೀವೊಂದು ಅಕ್ಲಿನ ಇಲ್ಲೇ ಭಂಡಾರದ ಇಲ್ಲೊಂದು ತಪ್ಪು ಮಾಹಿತಿ ಕೊರೊಂದುಲೆಂದು ದೂರಿಯರು. ಭಂಡಾರಗೂ ಸಂಬಂಧ ತಂತ್ರಿಲು ವ್ಯವಸ್ಥಾಪನಾ ಸಮಿತಿ ಭೂತ ಕಟ್ಟುನಕುಲು ಚಾಕ್ರಿ ದಕುಲು ದೈವಲಿನ ಪೂಜಾರಿಲು ಊರ್ದ ಹಿರಿಯರು ಮಾತಿರ್ಲ ಒಟ್ಟುಗುಲ್ಲೆರು. ಆಂಡ ಬೂಡುದಕುಲು ಮಾತ್ರ ಇರೋದ ಮಲ್ತೊಂದುಲೆರು. ಕಾಂಪ್ರಬೈಲು ಓದಂಟನು ಜೈನ ಮನೆತನ ಬೊಕ್ಕ ಗುತ್ತು ಮನೆತನಗೂ ಎದುರೊಂದು ಮಲ್ಪುನ ಪ್ರಯತ್ನದ ಒಟ್ಟುಗೂ ರಾಜಕೀಯ ಉಮೇದುದಾಂದು ಪ್ರಚಾರ ಮಲ್ತೊಂದುಂಡು ಅರ್ಪಂಡೆರು. ಕಾಂಪ್ರಬೈಲ್ ಜೈನ ಮನೆತನದ ಭಂಡಾರಗೂ ವಾಪಸ್ ಕಡಪುಡಂದೆ ದೈವದ ಭಂಡಾರ ಇಲ್ಲಡ ದೀಯರೆ ತಾಂಬೂಲ ಪ್ರಶ್ನೆಡ ಬತ್ತಿನ ಸಲಹೆದಂಚ ನಿರ್ಧಾರ ಮಲ್ತದಿತ್ತಂಡು. ಕಾಂಪ್ರಬೈಲ್ ಹಿಡ್ದು ಭಂಡಾರ ಬರ್ಪನ ಪೊರ್ತುಡ್ಲ ಒಪ್ಪಿಗೆ ಕೊರೊಂದಿನ ಕಾಂಪ್ರಬೈಲ್ ಜೈನ ಮನೆತನದಕುಲು ದೈವದ ಎದುರುಡು ತಂತ್ರಿಲು ಕಾಂಪ್ರಬೈಲ್ಗೆ ಬರಂದಿನಂಚ ಪ್ರಮಾಣ ಮಲ್ತದಿರಂದು ಜಯಾನಂದ ಆಚಾರ್ಯ ಪಂಡಿರು. ಕಾನೂನು ಮಾತ್ರ ತರಬೇಕು 5 ಮಿನಿಟ್ ಬಾತೇರ ನಿಂಚು ಕೋರ್ಟ್ ತೀರ್ಮಾನ ಎಂಚಾಪನು ಅವೇ ರೀತಿ ನೋಡಬೇಕು ಏಪಲ ರೆಡಿಯಿಲ್ಲ ಅವತ್ತ ನಿಂಗಲ್ ಮುಲ್ಪ ಈ ಸಮಿತಿ ರಚನೆ ಆಯ್ನ ದಿನ ತಾನಿ ಒಂದು ದಿನ ಖರೀದಿ ಅಂಕರು ಅಲ್ಪ ಜೀರ್ಣೋದ್ಧಾರ ಬಗ್ಗೆ ತಾಂಬೂಲ ಪ್ರಶ್ನೆ ದೀಪನಿಂದ ತೀರ್ಮಾನ ಮಾಡ್ತೀವಿ. ಜೋಯಿಷರ್ನಿಂದ ತಾಂಬೂಲ ಪ್ರಶ್ನೆ ದೀಪ ತಾಂಬೂಲ ಪ್ರಶ್ನೆ ದೀನಲ್ಪ ಆ ತಾಂಬೂಲ ಪ್ರಶ್ನೆ ತೋಜಿದ ವಯಸ್ಸು ಪಟ್ಟ ಭಂಡಾರದ ಇಲ್ಲಲೆ ಪುನಃ ಉತ್ತಮ ಅಂದ್ಪಟ್ಟ 6 ಪಂಡೆ ಅವು ಬಣ್ಣಗ 6 ಬಗೆ ಬಂಡೆ ಪಂಡದ ನಿಖಿಲ್ ಕಮಿಟಿ ದಕ್ಕಲ್ಲ ಬೀಡದ ಇಲ್ಲದಕ್ಕಲ್ಲ ಇದ್ದದ ನಿಖಿಲ್ ತೀರ್ಮಾನ ಮಾಡ್ತಾರೆ ಬಂಡೆ ಐಕ ಒಂತೆ ಚರ್ಚೆ ಬರ್ತನೆ ಕೊಂಡೆ ಇದೇ ಕಲ್ ಬಂಡೆ ಚರ್ಚೆ ಬರ್ತನೆಕ್ಕೆ ಅವಾಗ ನಮ್ಮ ಮಾತೆಲ್ಲ ನಿಖಿಲ ಇಂಕಿಲ ಬೋದು AC DC ಬಾತಿರ್ದು ಎಂಚೆ ತೀರ್ಮಾನ ಮಾಡ್ಬೇಕು ಅಂತ ಬಂಡೆ ಆ ಪಂಡದಕ್ಕ ಮರದಾನಿ ಒಂದು ಬಾಲ್ತಿರ ಬಿಡದ ಇಂಕಿಲ ಒಟ್ಟಿಗೆ ಬರೀ DC ಒಟ್ಟಿಗೆ ಬರ್ತಿದ್ದೆ ಮರದಾನಿ ಬೋದು ಇಂಕಿಲ 9 ಜನದ ಕಮಿಟಿ ದಕ್ಕಲ ವಿರುದ್ಧವಾದ ಸ್ಟೇಷನ್ ಕೇಸ್ ಕೊಡಿ ಅವಲತ್ತರ ಅಡಿಗೆ ಸ್ಟೇಷನ್ ಕೊಯ್ಯರಿ DC ನಡೆ போயிரு AC ನಡೆ போயிரு ಹೈಕೋರ್ಟ್ போயிரு ಅತ್ತಂದೆ ಬಕ ಮಾತ ಪತ್ರ ಮಾಧ್ಯಮ ನೆಟ್ ಪೂರ ಎಂಕಲೆಗವೆ ಕೋರ್ಟ್ ಅಗತ್ಯ ಕುಲ್ಲು ಬಾತೆ ನೋಂಗುತ್ತಲು ಆಡಂಕುಲು ವತ್ತಿಜನೆ ಎಂಕಲೆಪ್ಪ ನೆಕ್ ಇತ್ತೆ ಬಂದ್ಬೇರೆ ಆ ಸಂಪ್ರದಾಯನ ಮುಡಿತಿದೆ ಸಂಪ್ರದಾಯನ ಹಾಳು ಸಂಪ್ರದಾಯನ ಎಂಕಲ ಆ ದೈವ ಕಲೆನೆ ಇಂಚ ಪಬ್ಲಿಕ್ ಕೊಣವರ ಕಾರಣನೇ ಆಕಲು ಎಂಕಲ ಕನತ್ನೆ ಎಂಕುಲು ಇದ್ದ ಪ್ರಶ್ನೆ ಕೊಡ್ತಾರೆ ಕೊಂಡ ಜನಕ್ಕುಲಿಗೆ ತಪ್ಪು ಸಂದೇಶ ಪೋಯರ ಬಲ್ಲಿ ನಿರ್ಧಾರ ಪಂಪ್ರ ಉದ್ದೇಶಕ್ಕೆ ಮಾತ್ರ ಎಂಕುಲಿ ಪ್ರೆಸ್ ಮೀಟಿಂಗ್ ಮಾಡ್ತಾರೆ ಅಂಚಾದ ಅವಿನ ಮಾತ ಮಲ್ತು ಸುರುಕಾರು ಎಂಕುಲಿತ ಮಲ್ಪಂದೆ ಬೇತ ಒಂದು ಇಚ್ಚಿ ಆಡ ಬೊರ್ಚಾಂದನ ಒಂದು ದೇನಕುಲಿಗೆ ಅಂಚ ಸಮುದಾಯದ ವಿರುದ್ಧ ಅಥವಾ ಮುಕುಲ್ನ ಜಾತಿ ವಿರುದ್ಧ ಅಂಚಿನ ಹೋರಾಟ ಒಂದುವೇ ಇಜ್ಜೆ ಎಂಕುಂಡ ಎಂಕುಲು ಮಾತ ಎಂಚಿನ ಎತ್ತಿನ ಹಿಂದೂ ಸಮಾಜನು ಒಗ್ಗೂಡಿಸುವ ಕೆಲಸ ತಂದೆ ತುಣ್ಣು ನೋಲ್ಬೇಲೆ ಮಲ್ಪುನೇ ಐತಿಯಲ್ಲ. ತಂತ್ರಿಲು ಶ್ರೀಪತಿ ಭಟ್, ಗೋಪಾಲ ಶೆಣೈ, ಚೆನ್ನಪ್ಪ ಆರ್ ಕೋಟ್ಯಾನ್, ಕಲ್ಲಡ್ಕ ಕೃಷ್ಣಪ್ಪ ಸುದ್ದಿ ಕೊಟ್ಟಡಿತ್ತಿರು. ಇತ್ತೆ ಕೊಡೋರ ಇನಿತ ಮಲ್ಲ ಸುದ್ದಿಲು ಹೊರಡ್ದೊರನೆ ಹೃದಯಾಘಾತ ಆದ ತೀರ್ನ ಕನ್ನಡ ಸಿನಿಮಾ ರಂಗದ ಪೆರ್ಮೆದ ಜವಣ ಕಲಾವಿದರು ಪುನೀತ್ ರಾಜ್ಕುಮಾರ್. ಡಾಕ್ಟರ್ ರಾಜ್ಕುಮಾರ್ ನಮಗೆ ಪವರ್ ಸ್ಟಾರ್ ಪುನೀತ್ ನಾನಾ ಒಂಜಿ ನೆಂಪು. ಆಜಾದಿ ಕಾ ಅಮೃತ್ ಮಹೋತ್ಸವ ಲೆಕ್ಕೊಡು ಬಿಸಿ ರೋಡ್ದ ಬಂಟೆರ್ನ ಭವನಡು ಅಕ್ಟೋಬರ್ 30 ಸಂಪರ್ಕ ಕಾರ್ಯಕ್ರಮ ನಳಿನ್ ಕುಮಾರ್ ಕಟೀಲ್. ಮಲ್ಪೆ ಬಂದರಿಡ್ದು ಮೀನುಗಾರಿಕೆಗೆ ಪೋದು ಬನ್ನಗ ಬಂಡೆಕಲ್ಲುಗೆ ಎಡ್ತಿನ ನವಶಕ್ತಿ ಬೋಟು 6 ಜನ ಮೀನುಗಾರರನ್ನ ರಕ್ಷಣೆ ಅಂದಾಜಿ 20 ಲಕ್ಷ ರೂಪಾಯಿ ದಾತ ನಷ್ಟ. ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನಗೆ ಲೇತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆ.